ಸಾಮಾನ್ಯವಾಗಿ ಹಡಗುಗಳನ್ನು ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆ ಉತ್ತಮವಾಗಿ ನಿರ್ವಹಿಸುತ್ತೆ. ಪ್ರಯಾಣಿಕರಿಗೆ ಪ್ರಯಾಣದ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತೆ. ಇವೆಲ್ಲದರ ಹೊರತಾಗಿಯೂ ಅನೇಕ ಬಾರಿ ಹಡಗುಗಳು ಸಮುದ್ರದ ಮಧ್ಯೆ ಮುಳುಗಿ ಹೋದ ಅದೆಷ್ಟೋ ಉದಾಹರಣೆಗಳಿವೆ. ಒಂದು ವೇಳೆ ಇಂತಹ ಹಡಗುಗಳು ಕರಾವಳಿಗೆ ಹತ್ತಿರದಲ್ಲಿದ್ದರೆ ಅವುಗಳನ್ನು ಟಗ್ ಬೋಟ್ ಮೂಲಕ ಎಳೆದು ತರುವ ಪ್ರಯತ್ನವೂ ನಡೆಯುತ್ತೆ. ಆದರೆ ಕರಾವಳಿಯು ಸಾವಿರಾರು ಮೈಲಿ ದೂರದಲ್ಲಿರುವಾಗ ಆ ಹಡಗನ್ನು ಉಳಿಸುವ ಯಾವುದೇ ಮಾರ್ಗ ಇರೋದಿಲ್ಲ. ಹೀಗಾಗಿ ಅಂತಹ ಹಡಗುಗಳನ್ನು ರಕ್ಷಿಸಲಾಗುವುದಿಲ್ಲ. 2 ವರ್ಷಗಳ ಹಿಂದೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ MV ಅಲ್ಟಾ ಎಂಬ ಹಡಗಿನ ಇಂಜಿನ್ ಹಾನಿಗೊಳಗಾಯಿತು. ಅದನ್ನು ರಿಪೇರಿ ಮಾಡಲು ಇಂಜಿನಿಯರ್ಗಳು ಸಾಕಷ್ಟು ಪ್ರಯತ್ನಿಸಿದ್ರು, ಆದರೆ ಅದು ಯಶಸ್ವಿಯಾಗಲಿಲ್ಲ. ಹೀಗಾಗಿ ಅದರ ಎಲ್ಲ ಉದ್ಯೋಗಿಗಳನ್ನು ರಕ್ಷಿಸಿ ದಡಕ್ಕೆ ಕರೆತರಲಾಯಿತು. ಆದರೆ ಹಡಗನ್ನು ಮಾತ್ರ ಸಮುದ್ರದ ಮಧ್ಯದಲ್ಲೇ ಬಿಡಬೇಕಾಯಿತು. 2 ವರ್ಷಗಳ ಕಾಲ ಆ ಹಡಗು ಸಮುದ್ರದಲ್ಲಿ ಓಡಾಡುತ್ತಲೇ ಇತ್ತು. ಇತ್ತೀಚೆಗೆ ಇದು ಐರ್ಲೆಂಡ್ ಕರಾವಳಿಯನ್ನು ತಲುಪಿ ಬಂಡೆಗಳ ಮಧ್ಯೆ ಸಿಲುಕಿಕೊಂಡಿತ್ತು. ಯಾವುದೇ ನಾವಿಕರು ಇಲ್ಲದೆ ಹಡಗು ದಡ ತಲುಪಿರೋದನ್ನು ನೋಡಿ ಜನರು ಆಶ್ಚರ್ಯಗೊಂಡರು. ಹೀಗಾಗಿ ಇದನ್ನು ದೆವ್ವದ ಹಡಗು ಎಂದು ಕರೆಯಲಾಯಿತು. ಐರಿಷ್ ಅಧಿಕಾರಿಗಳ ಪ್ರಕಾರ ಹಡಗು ಕೆಟ್ಟ ನಂತರ ಡೆನ್ನಿಸ್ ಎಂಬ ಚಂಡಮಾರುತ ಅದಕ್ಕೆ ಅಪ್ಪಳಿಸಿದೆ. ಹೀಗಾಗಿ ಆ ಹಡಗು ಕಾರ್ಕ್ನ ಬ್ಯಾಲಿಕ್ಯಾಟನ್ ಕರಾವಳಿಯನ್ನು ತಲುಪಿದೆ. ಅಲ್ಲಿ ಆ ಹಡಗು ಸಮುದ್ರದ ಬಂಡೆಗಳ ಮಧ್ಯೆ ಸಿಲುಕಿಕೊಂಡಿದೆ. ಹಡಗಿನ ಅರ್ಧದಷ್ಟು ಮೇಲ್ಮೈ ಮೇಲಿದೆ ಮತ್ತು ಇನ್ನು ಅರ್ಧದಷ್ಟು ಭಾಗ ನೀರಿನ ಅಡಿಯಲ್ಲಿದೆ. ಈ ಪ್ರದೇಶದಲ್ಲಿ ಶಾಂತಿ ಇದ್ದಾಗ ಅಲೆಗಳು ಹಡಗನ್ನು ವೇಗವಾಗಿ ಹೊಡೆಯುತ್ತೆ. ಇದರಿಂದಾಗಿ ಭಯಾನಕ ಶಬ್ದ ಹೊರಬರುತ್ತೆ. ಇದೀಗ ಹಡಗು ತುಂಬಾನೇ ಹಳೆಯದಾಗಿದೆ, ಹೀಗಾಗಿ ಇದನ್ನು ಯಾರು ಬಳಸುವಂತಿಲ್ಲ. ಹಾಗೆ ಈ ಹಡಗನ್ನು ನೀರಿನಿಂದ ಹೊರತೆಗೆಯಬೇಕಾದರೆ ಸುಮಾರು 8.6 ಮಿಲಿಯನ್ ಪೌಂಡ್ಗಳಷ್ಟು ವೆಚ್ಚವಾಗಲಿದೆ. ಹೀಗಾಗಿ ಅಲ್ಲಿನ ಸರ್ಕಾರ ಇದನ್ನು ಮುಟ್ಟುತ್ತಿಲ್ಲ. ಇತ್ತೀಚೆಗೆ ಕೆಲವು ಜನರು ಹಡಗಿನೊಳಗೆ ಹೋಗಿ ಅದರ ವಿಡಿಯೋವನ್ನು ಮಾಡಿದ್ದಾರೆ. ಅಲೆಗಳ ಘರ್ಷಣೆಯಿಂದಾಗಿ ಒಳಗಿನ ಸ್ಥಿತಿ ತುಂಬಾನೇ ಕೆಟ್ಟದಾಗಿದೆ ಎಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ಹಡಗಿನ ಒಳಮೈ ತುಕ್ಕು ಹಿಡಿದಿದ್ದು ಅನೇಕ ಭಾಗಗಳು ಹಾನಿಯಾಗಿವೆ. ಹಡಗು ಬಿಟ್ಟು ಹೊರನಡೆದಾಗ ನಾವಿಕರು ಡೆಕ್ ಮೇಲೆ ಹಗ್ಗಗಳನ್ನು ತೆರೆದಿಟ್ಟಿದ್ದರು ಎಂದು ಹೇಳಲಾಗಿದೆ. ಇದಲ್ಲದೆ ನಿರ್ವಹಣೆಯ ಕೊರತೆಯಿಂದಾಗಿ ಒಳಾಂಗಣದ ಹೆಚ್ಚಿನ ಭಾಗಗಳು ಮುರಿದು ಹೋಗಿದೆ. ಈ ಹಡಗನ್ನು ದೆವ್ವದ ಹಡಗು ಎಂದು ಕರೆದರೂ ಇದರ ಒಳಗಡೆ ಅಂತಹ ಯಾವುದೇ ಅನುಭವ ಆಗಿಲ್ಲ ಎಂದು ಅನುಭವಿಗಳು ಹೇಳ್ತಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.